ಐಇಇಇ ಶ್ರೀನಿವಾಸ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಶಾಖೆಯ ವತಿಯಿಂದ ಐಇಇಇ ಮಂಗಳೂರು ಉಪವಿಭಾಗದ ಸಹಯೋಗದೊಂದಿಗೆ ರಾಷ್ಟ್ರಮಟ್ಟದ ಸಂಶೋಧನಾ ಲೇಖನ ಸ್ಪರ್ಧೆಯನ್ನು ಆಯೋಜಿಸಿದ್ದು ನವೆಂಬರ್ 21ರಂದು ಅಂತರ್ಜಾಲದ ಮುಖಾಂತರ ಲೇಖನ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಈಗಾಗಲೇ ರಾಷ್ಟ್ರಮಟ್ಟದ ಸಂಶೋಧನಾ ಲೇಖನ ಸ್ಪರ್ಧೆಗೆ ಸುಮಾರು 50 ಸಂಶೋಧನಾ ಲೇಖನಗಳನ್ನು ವಿವಿಧ ವಿಶ್ವವಿದ್ಯಾಲಯಗಳ ಸಂಶೋಧನಾ ವಿದ್ಯಾರ್ಥಿಗಳು ಕಳುಹಿಸಿದ್ದು, ಪ್ರತಿ ವಿಭಾಗದಲ್ಲೂ ಕೂಡ 10 ಸಂಶೋಧನಾ ಲೇಖನಗಳನ್ನು ನವೆಂಬರ್ 21ರಂದು ನಡೆಯಲಿರುವ ಸಂಶೋಧನಾ ಲೇಖನ ಸ್ಪರ್ಧೆಯಲ್ಲಿ ಮಂಡಿಸಲಾಗುತ್ತೆ. ಪ್ರತಿ ವಿಭಾಗದ ಅತ್ಯುತ್ತಮ ಲೇಖನವೊಂದಕ್ಕೆ 5,000 ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆ. ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಐಇಇಇ ವಿದ್ಯಾರ್ಥಿ ಶಾಖೆ SMVITM ಬಂಟಕಲ್ಲು ಖಜಾಂಚಿ ಮಂಗಳೂರು ಉಪವಿಭಾಗ ಡಾಕ್ಟರ್ ನಿರಂಜನ್ ಚಿಪ್ಲುಣ್ಕರ್, ಸಮಾಲೋಚಕರಾದ ಡಾಕ್ಟರ್ ವಾಸುದೇವ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಶ್ರೀನಿವಾಸ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಹಾಗೂ ಶ್ರೀನಿವಾಸ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಶಾಖೆಯ ಮುಖ್ಯಸ್ಥರಾದ ಡಾಕ್ಟರ್ PS ಐತಾಳ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಮಾರೋಪದಲ್ಲಿ ಡಾಕ್ಟರ್ ಕರುಣಾಕರ್ ಎಂ ಕೋಟೆಗಾರ್, ಪ್ರೊಫೆಸರ್ ಶ್ರೀಧರ್ ಆಚಾರ್ಯ ಮೊದಲಾದವರು ಭಾಗವಹಿಸಲಿದ್ದಾರೆ.